ಸೈಕಲ್ ಸವಾರಿ ಒಂದು ವಿಶಿಷ್ಟ ಅನುಭವ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಸೈಕಲ್ ಸವಾರಿ ಮಾಡೋದು ಅಂದರೆ ಎಲ್ರಿಗೂ ಕೂಡ ಇಷ್ಟ. ಸೈಕ್ಲಿಂಗ್ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಆದರೆ ಮಂಗಳೂರಿನಲ್ಲಿ ಕಳೆದ ಕೆಲವೊಂದು ವರ್ಷಗಳ ಹಿಂದೆ ಮಾಯವಾಗಿದ್ದ ಸೈಕ್ಲಿಂಗ್ ಇದೀಗ ಕೆಲವೊಂದು ಆಸಕ್ತರ ಪರಿಶ್ರಮದ ಮೂಲಕ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸ್ಮಾರ್ಟ್ ಸಿಟಿ ಆಗ್ತಾ ಇರುವ ಮಂಗಳೂರಿನಲ್ಲಿ ಸೈಕ್ಲಿಂಗ್ ಅನ್ನು ಮತ್ತಷ್ಟು ಪರಿಣಾಮಕಾರಿಯನ್ನಾಗಿಸುವ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ. ಅದು ಏನು ಅನ್ನೋದಕ್ಕೆ ಉತ್ತರ ಬರ್ತಾ ಇದೆ ನೋಡಿ. ಸೈಕ್ಲಿಂಗ್ ದೈಹಿಕ ಮತ್ತು ಮಾನಸಿಕ ಈ ಎರಡು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಅತ್ಯಂತ ಉತ್ತಮವಾದ ವಿಚಾರ. ತೂಕ ಇಳಿಕೆಯಿಂದ ಹಿಡಿದು ಮನಸ್ಸಿಗೆ ಆಹ್ಲಾದ ನೀಡುವವರೆಗೂ ಸೈಕ್ಲಿಂಗ್ ಹಲವು ರೀತಿಯಲ್ಲಿ ನಮಗೆ ಅನುಕೂಲವನ್ನುಂಟು ಮಾಡುತ್ತದೆ. ಕೆಲಸಕ್ಕೆ, ಶಾಲೆಗೆ, ಪಾರ್ಕಿಗೆ ಹೋಗಲು ನಿಜಕ್ಕೂ ಸೈಕಲ್ ಅನುಕೂಲಕಾರಿ. ದೇಹದ ಫಿಟ್ನೆಸ್ ಕಾಯ್ದುಕೊಳ್ಳಲು ಸೈಕ್ಲಿಂಗ್ನಷ್ಟು ಉತ್ತಮವಾದ ವ್ಯಾಯಾಮ ಇನ್ನೊಂದಿಲ್ಲ. ದಿನಕ್ಕೆ 30 ನಿಮಿಷ ವೇಗವಾಗಿ ಸೈಕಲ್ ಓಡಿಸುವುದರಿಂದ ದೇಹದಲ್ಲಿ ಸಂಗ್ರಹವಾಗಿರುವ ಅನಾವಶ್ಯಕವಾದ ಕೊಬ್ಬು ಕರಗುತ್ತದೆ. ಇದಕ್ಕಾಗಿ ಯಾವುದೇ ಜಿಮ್ ಅಥವಾ ಫಿಟ್ನೆಸ್ ಕ್ಲಾಸಿಗೆ ದುಡ್ಡು ಕೊಟ್ಟು ಹೋಗುವ ಅನಿವಾರ್ಯತೆ ಇಲ್ಲ. ಇಂತಹ ಸೈಕ್ಲಿಂಗ್ ಇದೀಗ ಮತ್ತೆ ನಿಧಾನಕ್ಕೆ ತನ್ನ ಪ್ರಾಮುಖ್ಯತೆಯನ್ನ ಗಳಿಸಿಕೊಳ್ತಾ ಇದೆ. ಒಂದೊಮ್ಮೆ ಮಂಗಳೂರು ನಗರದಲ್ಲಿ ಕಾಣಲು ಸಿಗದೆ ಮಾಯವಾಗಿದ್ದ ಸೈಕಲ್ಗಳು ಕೆಲವೊಂದು ಸೈಕ್ಲಿಸ್ಟ್ಗಳ ಪ್ರಯತ್ನದ ಫಲವಾಗಿ ಮತ್ತೆ ಮಂಗಳೂರಿನ ರಸ್ತೆಗಳಲ್ಲಿ ಓಡಾಡಲಾರಂಭಿಸಿವೆ. ಈ ನಡುವೆ ಇದೀಗ ಮಂಗಳೂರು ಸ್ಮಾರ್ಟ್ ಸಿಟಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಒಂದು ಸೈಕ್ಲಿಂಗ್ ಓಣಿಗಳನ್ನ ಮಾಡಬೇಕು ಎನ್ನುವ ಚಿಂತನೆ ಕೇಳಿ ಬರ್ತಾ ಇದೆ. ಈ ಮೂಲಕ ಮಕ್ಕಳು, ಹಿರಿಯ ನಾಗರಿಕರು ಸೇರಿದಂತೆ ಎಲ್ಲ ಸೈಕ್ಲಿಂಗ್ ಆಸಕ್ತರು ಸುಲಭವಾಗಿ ಸೈಕ್ಲಿಂಗ್ ಮಾಡಬಹುದು ಎನ್ನುವುದು ಇದರ ಉದ್ದೇಶ. ನಮ್ಮ ಈ ಮಂಗಳೂರು ಸ್ಮಾರ್ಟ್ ಸಿಟಿಯವರು ಏನು ಸೈಕ್ಲಿಂಗ್ ಓಣಿ ಅಂತೇಳಿ ಏನು ತರಬೇಕು ಅಂತೇಳಿ ಇದ್ದಾರೆ. ಸೊ ಅದಕ್ಕೆ ನಮ್ಮ ಮಂಗಳೂರಿನ ಎಲ್ಲ ಯುವಜನರು, ಎಲ್ಲ ಮಕ್ಕಳು, ಈವನ್ ಅವರ ಮಕ್ಕಳ ತಂದೆಯಂದಿರು, ಪೇರೆಂಟ್ಸ್ಗಳು ಅದಕ್ಕೆಲ್ಲ ಹೆಲ್ಪ್ ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತೇವೆ. ಯಾಕಂದರೆ ಈ ಸೈಕ್ಲಿಂಗ್ ಅಂತೇಳಿ ಏನು ಆ್ಯಕ್ಟಿವಿಟಿ ಇದೆ ಅದು ನಮ್ಮದು ಖಾಲಿ ಟ್ರಾವೆಲಿಂಗಿಗೋಸ್ಕರ ಮಾತ್ರ ಅಲ್ಲ, ಎಲ್ಲ ದೈಹಿಕವಾಗಿ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂಥೇಳಿ ನಾವು ಅದನ್ನು ಎಲ್ಲರ ಹತ್ರ ಕೇಳಿಕೊಳ್ತೇವೆ. ಮತ್ತು ಈ ಓಣಿ ಅಂತೇಳಿ ಏನು ನಮ್ಮ ಸ್ಮಾರ್ಟ್ ಸಿಟಿಯವರು ಮಾಡಿದ್ದಾರೆ ಅದು ಪಾಪ್ಯುಲರ್ ಆಗಿ ನಮ್ಮ ದೇಶದಲ್ಲೇ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಒಂದು ಒಳ್ಳೆಯ ಹೆಸರು ಬರುವ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿ, ನಮ್ಮ ಮಂಗಳೂರಿನ ಎಲ್ಲ ಸೈಕ್ಲಿಂಗ್ ಕ್ಲಬ್ಗಳು, ನಮ್ಮ ಎಲ್ಲ ಇದೊಂದು ದೊಡ್ಡ ಆಶಯ. ಮಂಗಳೂರಿನಲ್ಲಿ ಸೈಕ್ಲಿಸ್ಟ್ಗಳಿಗೆ ಒಂದು ಪ್ರತ್ಯೇಕ ಹಾದಿ ಬೇಕು ಎನ್ನುವ ಬೇಡಿಕೆಗೆ ತಕ್ಕಂತೆ TMA ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಿಂದ ಬೋಳಾರದವರೆಗೆ 12 ಕಿಲೋಮೀಟರ್ ಗುರುತಿಸಿ ಅದನ್ನು ಸೈಕ್ಲಿಂಗ್ ಪಾತ್ ಎಂದು ಗುರುತಿಸಿ ಅಭಿವೃದ್ಧಿಪಡಿಸುವ ಯೋಜನೆ ಮಂಗಳೂರು ಸ್ಮಾರ್ಟ್ ಸಿಟಿ ಪ್ರಾಧಿಕಾರದ ಮುಂದೆ ಇದೆ. ಡಿಸೆಂಬರ್ ಅಂತ್ಯದೊಳಗೆ ಇದನ್ನು ಆರಂಭಿಸಲು ಸಿದ್ಧತೆಗಳನ್ನು ನಡೆಸಲಾಗ್ತಾ ಇದೆ. ಈ ಪರಿಕಲ್ಪನೆ ದೇಶದಲ್ಲೇ ಮಾದರಿಯಾಗಿ ನಮ್ಮ ಮಂಗಳೂರಿಗೆ ಒಂದು ಉತ್ತಮ ಹೆಸರು ಲಭಿಸಬೇಕು ಎನ್ನುವ ಆಶಯ ಕೂಡ ಇದರ ಹಿಂದಿದೆ. ಇದಕ್ಕೆ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ಗೆ ಎಲ್ಲ ಸೈಕ್ಲಿಂಗ್ ಕ್ಲಬ್ಗಳು ಮತ್ತು ಸೈಕ್ಲಿಂಗ್ ಆಸಕ್ತರು, ಪೋಷಕರ ಸಹಕಾರ ಅಗತ್ಯವಾಗಿದೆ. ನಮ್ಮ ಮಂಗಳೂರಿನ ಸುತ್ತಕ್ಕೆ ನಾವು ಒಂದು ಸೈಕ್ಲಿಂಗ್ ಫ್ರೆಂಡ್ಲಿ ಸೈಕ್ಲಿಂಗ್ ಓಣಿಗಳನ್ನು ಒಂದು ನೆಟ್ವರ್ಕ್ ಆಗಿ ಮಾಡ್ಬೋದಾ ಅಂತ ಒಂದು ಪ್ರಾಜೆಕ್ಟ್ ಇದು. ಆ ಪ್ರಾಜೆಕ್ಟ್ನಲ್ಲಿ ಈಗ 12 ಕಿಲೋಮೀಟರ್ ಉದ್ದದ್ದು TMA ಕನ್ವೆನ್ಷನ್ ಸೆಂಟ್ರಿಂದ ಬೋಳಾರದವರೆಗೆ ಒಂದು 12 ಕಿಲೋಮೀಟರ್ದು ಸ್ಟ್ರೆಚ್ ಐಡೆಂಟಿಫೈ ಮಾಡಿ ಅದರಲ್ಲಿ ಏನೆಲ್ಲ ಈಗ ತೊಂದರೆಗಳಿದೆ, ಮ್ಯಾನ್ ಹೋಲ್ ಸ್ವಲ್ಪ ಒಳಗಡೆ ಇರ್ಬೋದು, ಸೈಕ್ಲಿಂಗ್ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಸ್ಟ್ರೀಟ್ ಲೈಟ್ ಇರ್ಬೋದು, ಅಥವಾ ಅದಕ್ಕೆ ಕರೆಕ್ಟಾಗಿ ಬ್ಯಾಂಡ್ಸ್ ಕೊಟ್ಟು ಆ ರೂಟನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಎಲ್ರಿಗೂ ದಾರಿ ಹೇಗೆ ತೋರಿಸ್ಕೊಂಡು ಹೋಗೋದು ಅಂತ ಈಗ ಒಂದು ಪ್ರಾಜೆಕ್ಟ್ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡಿಂದ ಈಗ ರೆಡಿ ಆಗಿದೆ. ಅದನ್ನು ಈಗ ಡಿಸೆಂಬರ್ ಅಂತ್ಯದ ಒಳಗೆ ಅದನ್ನೊಂದು ರೆಡಿ ಆಗಬೇಕು ಅಂತ ಈಗ ಶುರುವಾಗ್ತಾ ಇದೆ. ಮಂಗಳೂರು ಸ್ಮಾರ್ಟ್ ಸಿಟಿಯನ್ನ ಬೇರೆ ಸಿಟಿಗಳಿಗಿಂತ ಹೇಗೆ ವಿಭಿನ್ನವಾಗಿ ರೂಪಿಸಬಹುದು ಎಂದು ಯೋಚಿಸಿದಾಗ ಸೈಕ್ಲಿಂಗ್ ಓಣಿಗಳ ಕಾನ್ಸೆಪ್ಟ್ ಅನ್ನ ವಿವಿಧ ಸೈಕ್ಲಿಂಗ್ ಕ್ಲಬ್ಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಮುಂದೆ ಇಟ್ಟವು. ಮಂಗಳೂರಿನಿಂದ ಮಾಯವಾಗಿದ್ದ ಸೈಕಲ್ ಅನ್ನ ಮತ್ತೆ ರೋಡ್ಗೆ ತರೋಣ ಎನ್ನುವ ಪರಿಕಲ್ಪನೆಯಲ್ಲಿ ಈ ಯೋಜನೆ ರೂಪು ತಳೆದಿದೆ. ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿಯ ಉನ್ನತ ಅಧಿಕಾರಿಗಳ ಸಹಕಾರದೊಂದಿಗೆ ಇದನ್ನು ಕಾರ್ಯಗತಗೊಳಿಸಲು ಪ್ರಯತ್ನಗಳು ನಡೆಯುತ್ತಿವೆ. ಈ ಓಣಿಯನ್ನು ಮರ್ತೋಗಿರೋ ಓಣಿ ಎಲ್ಲರಿಗೂ ಮರ್ತೋಗಿದ್ದು, ನಿಮ್ಗೆ ಯಾವ ಓಣಿಯಲ್ಲಿ ಯಾವಾಗ ತಿರುಗಾಡಿದ್ದೀರಿ ಅದೆಲ್ಲ ಮರ್ತೋಗಿತ್ತು. ಓಣಿಯನ್ನೊಂದು ಕಾನ್ಸೆಪ್ಟನ್ನು ಪ್ರಮೋಟ್ ಮಾಡೋ ಅಂತ ಹೇಳಿ ಹೋಗುವಾಗ 2-3 ವಿಷಯ ಇತ್ತು. ಒಂದು, ಓಣಿ ಸೇಫಾ, ರಾತ್ರಿ ಓಣಿಲಿ ಓಡಾಡ್ಬೋದಾ,
ಇದಕ್ಕೆ ಎಷ್ಟು ಖರ್ಚು ಬರ್ಬೋದು, ಈ ಓಣಿಗಳನ್ನು ಹೇಗೆ ಅಲ್ಲೇ ಹೋಗಿ ಅಂತ ಹೇಗೆ ಜನರಿಗೆ ಹೇಳಿಕೊಡೋದು, ಇಂಥ ಎಲ್ಲ ಹಲವಾರು ವಿಷಯಗಳನ್ನು ಮಾತಾಡುವಾಗ ನಮ್ಮ ಸ್ಮಾರ್ಟ್ ಸಿಟಿ ಮೇಲಧಿಕಾರಿಗಳೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿ ಡಲ್ಟ್ ಹಾಗೆ ನಮ್ಮ ಚೇರ್ಮನ್ರು MP ಅವರು ಎಲ್ಲರೊಟ್ಟಿಗೆ ಸಾಧಾರಣ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಹೇಳ್ತೀವಿ, ಲೀಡರ್ಸ್ ಅಂತ ಹೇಳ್ತೀವಿ, ಒಪಿನಿಯನ್ ಮೇಕರ್ಸ್, ಡಿಸಿಷನ್ ಮೇಕರ್ಸ್ ಎಲ್ಲರೂ ಸೇರಿಕೊಂಡು ಮಂಗಳೂರಲ್ಲಿ ಓಣಿ ಅಂತ ಹೇಳಿಕೊಂಡು ಇರುವ ವಿಷಯವನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ಸೈಕಲಲ್ಲೇ ಓಡಾಡುವಾಗೆ ಮಾಡಲಿಕ್ಕೆ ನಾವೊಂದು ಹೊಣ ತೊಟ್ಟಿದ್ದೇವೆ. ಒಟ್ಟಿನಲ್ಲಿ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಮಂಗಳೂರು ಇದೀಗ ಸೈಕ್ಲಿಂಗ್ ವಿಚಾರದಲ್ಲೂ ಒಂದು ವಿನೂತನ ಪ್ರಯತ್ನದ ಮೂಲಕ ದೇಶಕ್ಕೆ ಮಾದರಿಯಾಗಲು ಹೊರಟಿದೆ. ಈ ಪ್ರಯತ್ನದಲ್ಲಿ ಯಶಸ್ಸು ಕಾಣಲಿ ಎನ್ನುವುದೇ ಎಲ್ಲರ ಹಾರೈಕೆಯಾಗಿದೆ. ನಾಗರಾಜ್, V4 News 24/7 ಮಂಗಳೂರು.